ಕರಿನ ಸರ್ತಿ ಲಾಕ್ಡೌನ್ ಸಂದರ್ಭಡು ಅಶಕ್ತರು ನಿರಾಶ್ರಿತರಿಗೆ ಸಹಾಯ ಮಲ್ಪನ ನಿಟ್ಟಿಡು ಸಾಯಿ ಪರಿವಾರ ಟ್ರಸ್ಟಿನ ಶುರು ಮಂತದು ಮಧ್ಯಾಹ್ನದ ವನಸ್ನ ಕೊರೊಂದಿತ್ತರು ಇತ್ತೆ ಪೆರಪ ರಾಜಡು ಲಾಕ್ಡೌನ್ ಆಯ್ನಿರ್ದಾತ್ರ ಬೇತೆ ಬೇತೆ ಪ್ರದೇಶಗಳನ್ನು ಗುರುತಿಸಾದು ಅನ್ನದಾಸೋಹ ಸಾಯಿ ತುತ್ತನ್ನು ಕೊರೊಂದುಲ್ಲಿರು ಈ ನಿಟ್ಟಿಡು ಗುರುವಾರ ಮಧ್ಯಾಹ್ನ ಕೊಲ್ಯ ಶೃಂಗಾರ್ ಕ್ಯಾಟರರ್ಸ್ದ ಮಾಲಕಿರು ಶ್ರೀ ಶ್ರೀನಿವಾಸ್ ಕಾಪಿ ಕಾಡ್ರಣ ಸಹಕಾರಡು ಸೋಮೇಶ್ವರ ಉಳ್ಳಾಲ ಪರಿಸರ ವ್ಯಾಪ್ತಿಡು ತೋಕೋಡು ಸಾಯಿ ಪರಿವಾರ ಟ್ರಸ್ಟ್ ಸದಸ್ಯರು ಅನ್ನದಾಸೋಹನ ವಿತರಣೆ ಮಾಡ್ತಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಸಾಯಿ ಪರಿವಾರದ ಮಾರ್ಗದರ್ಶಕರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಬತ್ತದು ಸೇವಾ ಕಾರ್ಯಗೂ ಮೆಚ್ಚುಗೆ ಸೂಚಿಸಿದರು. ಆತ್ಮೀಯರೇ, ಬಹುಶಃ ಕೊರೋನಾ ಮಹಾಮಾರಿದ ಈ ಸಂದಿಗ್ಧ ಪರಿಸ್ಥಿತಿയുടെ ಕೊರೋನಾದ ರಡ್ಡನೆ ಅಲೆಟ್ಟುಲ್ಲ ಸರ್ಕಾರನು ಜನಪ್ರತಿನಿಧಿನಕ್ಲೇನು ಅತನ ಬೇತೆ ಬೇತೆ ಇಲಾಖೆನಕ್ಲೇನು ದೂರೊಂದೆಪ್ಪುನಂಚಿನ ಸಂದರ್ಭಡು ನಮಗೆ ಮಾತೆರಗ್ಲ ಗೊತ್ತುಂಡು. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಪನ್ಪಿನ ಸತ್ಯ ಗೊತ್ತಿತ್ತದಿಲ್ಲ. ನಮ್ಮ ಬಗ್ಗೆ ನಮ್ಮನೇ ರಕ್ಷಣೆ ಮಂತ ಒಂದು ಚಿನ್ನಾಂಡ ಇನ್ನು ನಮ್ಮ ವಾ ಸರ್ಕಾರ ಆವಡು ಅಥವಾ ವಾ ಜನಪ್ರತಿನಿಧಿ ಆವಡು ವಾ ಇಲಾಖೆನ ದೂರದಲ್ಲ ಪ್ರಯೋಜನಜಿ ಬಂದುಳ್ಳೆ ಅಂಚಿನ ಸಂದರ್ಭಡು ಇನ್ನು ಜನಸಾಮಾನ್ಯರು ಮಸ್ತ್ ಕಷ್ಟೊಡುಲ್ಲೇರು. ಆ ಕಷ್ಟೊಂದು ಮಾತು ಒಂದು ಉಪ್ಪುನಾಗ ಜನಕ್ಕಳಿಗೆ ಒಂಜಿರಡ್ಡು ಕಷ್ಟ ಆಯ್ತು. ಬೇತೆ ಬೇತೆ ಆರ್ಥಿಕವಾದ ಉಪ್ಪು ಅಥವಾ ಅಕ್ಲೆನ ಇಲ್ಲದ ಕುಟುಂಬ ಸಾಂಕುನಾದ ಉಪ್ಪು ಒಂದು ಮಾತು ಉಪ್ಪುನಂಚಿನ ಸಂದರ್ಭಡು ಕರಿನ 3 ವರ್ಷೋಡ್ದಿಂಚ ಸಾಯಿ ಪರಿವಾರ ಪನ್ಪನ ಒಂಜಿ ಸಂಸ್ಥೆ ಇನ್ನು ಉಳ್ಳಾಲದ ಮಾತೆರ್ನಲ ಇಲ್ಲದ ಜನಮಾನಸವಾದ ಮಾತೆರ್ನಲ ಪ್ರೀತಿಗೆ ಪಾತ್ರವಾದುಂಡು. ಎಂಕಲಾಯ್ತು ಅನುಭವ ಉಂಡು. ಬಹುಶಃ 3 ವರ್ಷದ ದುಂಬು ಈ ಸಾಯಿ ಪರಿವಾರ ಒಂಜಿ 10 ಜನ ಸಮಾನ ಮನಸ್ಸದ ಸಮಾನ ವಯಸ್ಸದ ಒಂಜಿ ಸಮಾನ ಮನಸ್ಕರನ ಒಂಜಿ ಗುಂಪಾಯಿನಿ ಆ ಪೊರ್ತುಡು ಎಂಕ್ಲ 2 ವರ್ಷ ಅಂಡು ಮಾತೆರ್ಲ ಒಟ್ಟು ಸೇರಿದವು ಸನ್ಮಾನ್ಯ ಶ್ರೀ ಪುರುಷೋತ್ತಮ್ ಕಲ್ಲಾಪುಪ್ಪು, ಪ್ರವೀಣ್ ಕುಂಪಾಲೆರಪ್ಪು ಬೊಕ್ಕ ಎಂಕ್ಲನ ಮುಲ್ಪ ಮಾತೊಲ್ಲೆರು ಒರೇನ ರಡ್ಡೆ ಜಂತ ಪುದರ ಪಣ್ಣಂಡ ಯಾವಂತ ಅಂಚುಪ್ಪುನಾಗ ಈ ಮಾತು ಜಕ್ಕ ಜವನೇರ್ನ ಒಂಜಿ ಒಟ್ಟು ಸೇರಿಗೆಡು ಸುರುಕಿ ಸಾಯಿ ಪರಿವಾರ ಮನ್ಪುನಾಗ ಬಾರಿ ಮಲ್ಲ ನಿರೀಕ್ಷೆ ಇಜ್ಜಂಡು. ವರ್ಷ ಶಿರಡಿಗೆ ಪೋಡು ಬಾಬನ ತೋಡು ಆಯ್ದ ಬಕ್ಕ ನಮ್ಮ ಮಾತೆರ್ಲ ಸಂಘಟನಾತ್ಮಕವಾದ ದಾದಾಂಡ ಸಾಮಾಜಿಕ ಕೆಲಸ ಮಲ್ಪೋಡು ಪನ್ಮನ ಉದ್ದೇಶದಿದ್ದು ಈ ಒಂಜಿ ಸಾಯಿ ಪರಿವಾರನ ಮಾತೆರ್ಲ ಸೇರಿದು ಒಂಜಿ ಒಟ್ಟುಗೂಡಿಕೆ ಅದು ಒಂಜಿ ಸಂಘಟನೆದ ರೂಪಕ ಮಂತೀನಿ. ಆ ಸಾಯಿ ಪರಿವಾರದ ಒಂಜಿ ಕೆಲಸ ಎಂಚೊಂಡೊಂದು ಪಣ್ಣಂದಾಂಡ ಇನ್ನು ಒಂಜಿ ಪುಂಡಿ ಬಡವದಕ್ಲೆ ಒಂಜಿ ಪುಂಡಿ ನುಪ್ಪು ಬೋಡುಂದಾಂಡ ಅವೇ ಸಾಯಿ ಪರಿವಾರದಕ್ಲೆ ನಾಡು ನಾಡದು
ಮೂಲೆ ಮೂಲೆಡು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮೂಲೆಡು ಕರಿನ ವರ್ಷ ನಿಕ್ಲೆಗೆ ಗೊತ್ತುಪ್ಪು. ಕರಿನ ವರ್ಷದ ಎಂದುವೇ ಸಂದಿಗ್ಧ ಪರಿಸ್ಥಿತಿಡು ಎಂಕ್ಲೆನ ಮಾತ ಸಾಯಿ ಪರಿವಾರದ ಕುಟುಂಬದಕ್ಕಲು ಅವಲವಲು ಓಲವು ನಿರ್ಗತಿಕೆ ರೂಪು ಭಿಕ್ಷುಕೆ ರೂಪು ಅತ್ತಂಡ ಕೂಲಿ ಕೆಲಸದ ಕಾರ್ಮಿಕರೊಲಣ್ಣ ತಿಕ್ಕಲ್ದುಪ್ಪು ಅತ್ತಂಡ ಓ ಒಂಜಿ ಬಡತನಡುಪ್ಪು ಅಂಚಿನಕ್ಲೇನು ಮಾತ ಅಲ್ಪ ನಾಡದು 24x7 ಎಂದು ಪನೋಲೆ ಸ್ಪಂದಿಸಾಯಿನ ಒಂಜಿ ತಂಡ ಒಂದು ಪಂಡಂದಾಂಡ ಅವು ಸಾಯಿ ಪರಿವಾರ. ಖಾಲಿ ಬಂಜಿದ ಪಡವಗು ನುಪ್ಪು ಕಜುಪು ಮಾತ್ರ ಆರೋಗ್ಯದ ಸಮಸ್ಯೆ ಪುನಂಚಿನ ಸಂದರ್ಭದ ಅಕ್ಲೆಗೆ ಬೋಡಾಯಿನ ಸಂಪೂರ್ಣವಾಯಿನ ಅಕ್ಲೆನ ಆರೋಗ್ಯದ ವೆಚ್ಚ ಹಪ್ಪು ಅತ್ತನ ಎಮರ್ಜೆನ್ಸಿ ಅಕ್ಲೆನ ಓಲಾಂಡ ಆಸ್ಪತ್ರೆಗೆ ಕೊನಪ್ಪು ಇಂಚಿನ ಮಾತ ಕೆಲಸ ಮಲ್ಪೆರೆ ಎತೋ ಸಂಘಟನೆಲೆಗು ಮನಸ್ಸಿತ್ತನ ಐನು ದುಂಬು ಬತ್ತದು ಇಂಚಿನ ಮಹಾಮಾರಿದ ಕಷ್ಟದ ಸಂದರ್ಭದ ಮನ್ಪೆರೆ ಮಾತೇರ್ಲಕ್ಲ ಜೀವ ಕೈಟು ಬರ್ತದೆ ಮನ್ಪೊಡಾಪುನು ಆಂಡಲ್ಲ ಈ ಸಲಲ್ಲ ಎಂಕ್ಲು ಮಾತ ನಿರ್ಧಾರ ಮಂತಿತ್ತ ಇಂಚಿನ ಮಾತ ಕೆಲಸ ಮಲ್ಪು ನನಗ ನಮ್ಮ ರಕ್ಷಣೆ ಎಂಚಾನ್ ಹಣ ಇನ್ನು ಮಾತ ಬುಡ್ದು ಈ ಕೊರೋನಾ ಮಹಾಮಾರಿದ ಈ ವರ್ಷದ ಸಂದಿಗ್ಧ ಪರಿಸ್ಥಿತಿ ಇಡ್ಲ ಅವಲವಲು ಬಹುಶಃ ಇನ್ನಿಕ್ಲು ತೂದುಪ್ಪರು ಮುರನಿತಾನೆ ಒಂಜಿ ಸೋಮನಾಥನ ಮಾತೇರ್ನಲ ಒಂಜಿ ರುಣೊಟ್ಟು ಅತನ ಮಾತ ಸೋಮನಾಥನ ಆಶೀರ್ವಾದಡು ಒವೇ ಒಂಜಿ ವಿಘ್ನ ಹೆಜ್ಜೆ ಬ್ರಹ್ಮಕಲಶೋತ್ಸವ ಆ ಬ್ರಹ್ಮಕಲಶೋತ್ಸವದ ಪೊರ್ತುಗು ಬಂಜಿದ ಪಡಿಕೋಸ್ಕರ ಅಕ್ಲು ಇಂಚಿನ ಜಾಯಿಂಟ್ ವೀಲ್ ಅದು ಇಂಚಿನ ಒಂಜಿ ಆಟಿಕೆಯನ್ನು ಮಂತದ್ದು ಅಕ್ಲ ಬಂಜಿದ ಪಡಿಕ ಅಕ್ಲು ಹುಣಸೂರು ಓವೇ ಒಂಜಿ ಊರದ್ದು ಜಿಲ್ಲೆಡ್ದು ಬೈದಿನ ಕುಟುಂಬ ಒಂದು ಬಹುಶಃ ಈ ಸಂದರ್ಭಡು ಈ ಕುಟುಂಬದ ಈತ ಜೋಕುಲನ್ನು ತೋಂದುಲ್ಲ ಕಿನ್ನೆ ಜೋಕುಲುಲ್ಲ ನೆಟ್ ಪ್ರಾಯದಕ್ಲುಲ್ಲ ನಮ್ಮ ಎಂಚಿನ ಇಲ್ಲಡಿತ್ತು ನಾನು ಉಪ್ಪು ಗಂಜಿ ತಿನ್ನೋನ್ವಾ ಆಂಡ ಈ ಮೊಕ್ಲನ ಪರಿಸ್ಥಿತಿ ಎಂಚ ಪನ್ಪುನೇನ ನಮ್ಮ ಅರ್ಥ ಮಂದದುಪ್ಪನ ಸಂದರ್ಭಡು ಶ್ರೀ ಸೋಮನಾಥನ ದೇವಸ್ಥಾನದಕ್ಲು ಉದ್ದಪ್ಪು ಆತನ ವಿಶೇಷವಾದ ಎಂಗ್ಲ ಸಾಯಿ ಪರಿವಾರ ಅದಪ್ಪು ಇನ್ನಿಲ್ಲಾತು ಒಂದುಲ್ಲ ಅವಳು ಕೆಲಸ ಮಲ್ತ ಒಂದು ಉಪ್ಪುನ ಏರು ವಾರಿಯರ್ಸ್ ಆದುಲ್ಲೇರು ಇವನ್ ಅಕ್ಲೆಲ್ಲ ಗುರುತಿಸ ಒಂದುಲ್ಲೇರು ಬಂದುಳೆ ಪನ್ಪುನ ಈತೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಪನ್ಪುನ ನಾಣ್ಯದು ನುಡಿತ ಒಟ್ಟುಗು ಇನ್ನು ಸಾಯಿ ಪರಿವಾರದ ಈ ಸಂಘಟನಾತ್ಮಕ ಕೆಲಸಗೂ ನಿಕ್ಲೆಗೆ ಇತ್ತಿನಕ್ಲೆಗೆ ಎರಗಾಂಡಲ ಸ್ಪಂದಿಸಾವಲಿ ಆಯ್ತಾ ಒಟ್ಟುಗು ದಾದಾಂಡಲ ನಮ್ಮ ಒಂಜಿ ಕೈಟಿತ್ತಂದಾಂಡ ನಮ್ಮ ಸಾಯಿ ಪರಿವಾರ ₹1 ಇಲ್ಲ ಬುಡ್ಚಿ ಎನ್ನ ಒಂಜಿ ಲೆಕ್ಕೋಡು ಇಂಚಿನ ಸಮಾಜ ಪರ ಕೆಲಸ ಮಲ್ಪನಾಗ ಒಂಜಿ ಎಲ್ಲೆಲ್ಲೆ ಕಿಂಚಿತ್ತು ಖರ್ಚಿಲುಪ್ಪುಂಡು ಬಹುಶಃ ಒಂಜಿ ದಿನದ ವನಸದ ಖರ್ಚು ಒಂಜಿ 2,000 ಮುಟ ಬೂರುಂಡು ಪ್ರತಿ ಸಲ ಒಂಜಿ ಸರದೆ ಬಾಂಧವ್ಯರು ನಿಕ್ಲ ದಾದಾಂಡಲ ಒಂಜಿ ಆಚರಣೆ ಹುಟ್ಟುಹಬ್ಬ ಬೆಂಗ್ಳು ಕರಿನ ಸಲ ಎಲ್ಲ ಬಂದಿತ್ತ ಹುಟ್ಟುಹಬ್ಬ ಅದಪ್ಪು ವಿವಾಹ ವಾರ್ಷಿಕೋತ್ಸವ ಆಡಂಬರದ ಜೀವನೊಡ್ದು ನಮ್ಮ ಸರಳತೆಗೆ ಪೋಂದುಲ್ಲ ಅಂಚ ಒಂಜಿ ದಿನತ್ತ ಒಂಜಿ ನುಪ್ಪುದ ಋಣ ಕೊರ್ನಂದಾಂಡ 10 ಜನತ ಬಂಜಿದ ಬಡವನ ತನಿಪಿಂದಾಂಡ ನಮಕೊಂಜಿ ದೇವಸ್ಥಾನ ಕಟ್ಟಿನ ಫಲ ಬರ್ಪುಣು ಪರ್ಮನ ಸತ್ಯ ನಮ್ಮ ಹಿರಿಯಕ್ಕಲ್ನ ನಂಬೊಳಿಗೆ ಆ ಸತ್ಯನ ಒರಿಪ ಒಂದು ಸಾಯಿ ಪರಿವಾರದ ನಿತ್ಯ ನಿರಂತರ ಕೇವಲ ಬಡವು ತೆನಸು ಮೆಡಿಕಲ್ ತೆಂಗು ಗೊತ್ತಿತ್ತಿಲ್ಲ ಕನ್ನೆ ಸಮಾಜ ಪರ ಚಟುವಟಿಕೆ ನಂಚಿನ ಹಸಿರೇ ಉಸಿರು ಇನಿ ನಮಕ ಗ್ರೀನ್ ಗಾರ್ಡನ್ ನಮ್ಮ ಮಾತೆರ್ಲ ಇನಿ ಪ್ರಕೃತಿ ನಮಕ ಕಲ್ಪಂಡು ಇನಿ ನಮ್ಮ ಉಸಿರು ದೆಪ್ಪೆರ ನಮ್ಮ ಮಾಸ್ಕ್ ಯೂಸ್ ಮಂತೊಂದುಲ್ಲ ಇನ್ನು ಅಂಚಿನ ಒಂಜಿ ಸಂದರ್ಭಡ್ಲ ಇನ್ನು ಸಾಯಿ ಪರಿವಾರದ ಅವು ಏತೋ ಇಲ್ಲಡು ಅತನ ಗ್ರಾಮಲಡು ಹಸಿರು ಉಸಿರು ಪನ್ಪುಲಕನೆ ದೈ ನಡುಪು ನಂಚಿನ ಕಾರ್ಯಕ್ರಮ ಅಪ್ಪು ಏತೋ ಅಂಗವಿಕಲರಿಗೆ ಆಸ್ಪತ್ರೆ ಡುಪ್ಪು ನಕ್ಲೆಗೆ ತೀರಾ ಬಡತನ ಡುಪ್ಪು ನಕ್ಲೆಗೆ ಕಿಟ್ಟು ಕೊರ್ಪುನಾದುಪ್ಪು ಅಕ್ಲೆನ ಆಸ್ಪತ್ರೆದ ಒಂಜಿ ಆಪರೇಷನ್ ಖರ್ಚಿತು ಇಂಚ ಬೇತೆ ಆಡು ಮುಟ್ಟದ ಸೊಪ್ಪಿಲ್ಲ ಪಣದ ಕನ್ನಡ ಒಂಜಿ ಗಾದೆ ಉಂಡು ಅಂಚಿನ ಸಂದರ್ಭಡು 3 ವರ್ಷೋಡು ಎಂಗ್ಲ ಸಾಯಿ ಪರಿವಾರ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಮಲ್ಪಂದಿನ ಕೆಲಸ ಇಜ್ಜಿ ಪನೇರ ಭಾರಿ ಪೆರ್ಮೆ ಆಪುಂಡು ಯಾಲ್ಲ ಒಂಜಿ ಸಾಯಿ ಪರಿವಾರದ ಅಂಗವಾದುಪ್ಪುನ ಎಂಕ್ಲೆಗ್ಲ ಬಾರಿ ಮಲ್ಲ ಒಂದು ಅಣ್ಣ ಒಂಜಂತೂ ಸತ್ಯ ಬಂದುಳೆ ನಮ್ಮ ಏತು ಸಾಮಾಜಿಕವಾದ ಸೇವೆ ಮಂತಂದಾಣ ನಮ್ಮನ್ನು ನಮ್ಮ ರಕ್ಷಣೆ ಮಲ್ಪುಗ ಅಕ್ಲೇನು ಮೊಕ್ಲೇನು ದೂರ ಅಂದೆ ಅವು ಪಕ್ಷಲ ಅದು ಒಂಜಿ ರಾಜಕೀಯ ವ್ಯಕ್ತಿ ಆದ ಅಥವಾ ಒಂಜಿ ಸಾಮಾಜಿಕ ಕಾರ್ಯಕರ್ತೆ ಆದ ಕೈ ಮುಗಿದು ನಟ್ಟೋನ್ನಿ ಈ ಸಂದರ್ಭಡು ಅಕ್ಲೇನು ಮುಕ್ಲೇನು ದೂರಂದೆ ನಮ್ಮನ್ನು ನಮ್ಮ ರಕ್ಷಣೆ ಮನ್ಪುಗ ನಮಗೆ ದಾದ ಸರ್ಕಾರ ಕೊರ್ತಿನ ಸೂಚನೆ ಉಂಡ ಇನ್ನು ಮಾತ ನಮ್ಮ ಪಾಲಿಸಾಗ ಮಾತೆರ್ಲ ವ್ಯಾಕ್ಸಿನ್ ದೊತ್ತೋಲ್ಲೆ ವಿನಾಕಾರಣ ಇಲ್ಲ ಬಿಡ್ದು ಅಲ್ಪ ಮುಲ್ಪ ತಿರ್ಗುನ ಕೆಲಸ ಮಲ್ಪೊಡ್ಚಿ ಆಯ್ನಾತು ಇಲ್ಲಡೆ ಉಪ್ಪುಲೆ ಸುರಕ್ಷಿತವಾದ ಉಪ್ಪುಲೆ ಸಾಮಾಜಿಕ ಅಂತರಡುಪ್ಪುಲೆ ವಿನಾಕಾರಣ ತಿರ್ಗೊಂದು ಪತ್ತೊಂದು ಓಡೆ ಪೋದತ್ತು ಆಯ್ನಾತು ಸ್ಯಾನಿಟೈಸ್ ಮಂತೊಂದು ಐದು ಬೊಕ್ಕ ನಿಕ್ಲೆ ಗೊತ್ತೊಪ್ಪುಂಡು ವಿಳಂಬಾತನು ಎಂಗ್ಲೊತ್ತೋನ್ವ ಸರ್ಕಾರದ ಕೊರ್ಪುನಂಚಿನ ಕೋವ್ಯಾಕ್ಸಿನೇಷನ್ ನಮಕ್ ಕೊರ್ಪುನಂಚಿನ ವ್ಯಾಕ್ಸಿನೇಷನ್ ದಾದ ಉಂಡ ಲಸಿಕೆ ಹೊರ ಸ್ಟಾಕ್ ಇತ್ತು ಪಿರ ಬತ್ತುಂಡು ಬಹುಶಃ ನಿಕ್ಲ ಗ್ರಾಮಡು ಆನ್ಲೈನ್ ನಿಕ್ಲೆಗೆ ರಿಜಿಸ್ಟರ್ ಮಂತವನು ಇಲ್ಲತ್ತನ 45 ವರ್ಷದಕ್ಲೆಗೆ ನೇರವಾದ ಅಕ್ಲಕ್ಲ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೆಟ್ ವ್ಯವಸ್ಥೆ ಹಾಕೊಂಡು ನಿಕ್ಲ ಗ್ರಾಮದ ಆಶಾ ವರ್ಕರ್ಸ್ ನಕ್ಲನ್ನು ANM ನಕ್ಲನ್ನು ಸಂಪರ್ಕ ಮನ್ಪುಲೆ ನಿಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರ್ಪೇರು ಅಡ್ದು ಬಕ್ಕ ಈ ವ್ಯಾಕ್ಸಿನೇಷನ್ ದೊತ್ತೊಂದು ನಿಕ್ಲ ಆರೋಗ್ಯ ನಿಕ್ಲ ರಕ್ಷಣೆ ಮನ್ಪುಲೆ ಪನೊಂದು ನನವರ ಈ ಸಾಯಿ ಪರಿವಾರದ ಈ ಒಂದು ಅದ್ಭುತವಾಯಿನಂಚಿನ ಸಾಮಾಜಿಕ ಕ್ಷೇತ್ರದ ಈ ಕಾರ್ಯಲು ನಿತ್ಯ
ನಿರಂತರವಾದ ನಡಪೆರ ನಿಕ್ಲ ಮಾತಿರನ ಸಾಕಾರನ ಈ ಮೂಲಕ ಎನ್ನ ಮಾತ ಸಾಯಿ ಪರಿವಾರದ ಕುಟುಂಬದಕ್ಲ ಪರವಾದಕ್ಕೇನೊಂದು ನಿಕ್ಲನ ಕಾರ್ಯಕ್ಕೆ ನಿಜವಲ್ಲ ದೇವರು ಮೆಚ್ಚುವ ಕೆಲಸ ಬನ್ಪೇರು. ಈ ಒಂದು ಕೆಲಸ ನಿತ್ಯ ನಿರಂತರವಾದ ನಡಪೇಡು ಅಂಚೆನ ಊರಿನ ಬಾಂಧವ್ಯಗಳ ನಮ್ಮ ಒಟ್ಟಿಗೂ ಕೈ ಜೋಡಿಸಾದ ಈ ಸೇವೆ ನಡಪೇರ ನಮಗೆ ಸಗಾಯ ಕೊರಡು ಪನ್ಪುನ ಎಡ್ಡೆಪ್ಪು ದೊಟ್ಟುಗು ಮಾತೆರೆಗ್ಲ ಎಡ್ಡೆ ಆವಡು ಮಾತೆರೆಗ್ಲ ಒಂಜಿ ಸುಖವಂಜನ ಜೀವನ ತಿಕ್ಕಡು ಆರೋಗ್ಯಪೂರ್ಣವಾಯಿನ ಜೀವನ ತಿಕ್ಕಡು ಪನ್ಪುನ ಎಡ್ಡೆಪ್ಪು ದೊಟ್ಟುಗು ನಿಕ್ಲೆ ಮಾತೆರೆಗ್ಲ ಎಡ್ಡೆ ಆವಡು ಸರ್ವೇ ಜನ ಸುಖಿನೋ ಭವಂತು. ಬಡವಡುಪ್ಪು ನಕ್ಲೆಗ್ ನುಪ್ಪು ಕೊರ್ಪುನ ಬೇಲೆನು ಲಾಕ್ಡೌನ್ ಸಂದರ್ಭಡು ಸಾಯಿ ಪರಿವಾರ್ ಟ್ರಸ್ಟ್ ಶುರು ಮಾಡ್ತದಂಡು. ಇನ್ನಕ್ಕೆ ಮಸ್ತ್ ಜನ ಸಹಕಾರ ಕೊರೊಂದುಲೇರ್ ಪಂಡದು ಸಾಯಿ ಪರಿವಾರ್ ಟ್ರಸ್ಟ್ದ ಪ್ರಮುಖರು ಶ್ರೀ ಪ್ರವೀಣ್ ಎಸ್ ಕುಂಪಲ ತಿಳಿಪಾಯರು. ಒಂದು ಸೋಂಕು ಇವತ್ತು ಮನುಷ್ಯ ಕುಲವನ್ನೇ ಒಂದು ಚಿಂತೆಗೆ ಅಥವಾ ಒಂದು ಹೆದರಿಕೆಗೆ ಅಥವಾ ಒಂದು ಜೀವನ್ಮರಣದ ಸ್ಥಿತಿಗೆ ತಲುಪಿಸಿದೆ. ಈ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಕೂಡ ಕೊರೋನಾ ಸೋಂಕು ದೇಶದಾದ್ಯಂತ ಒಂದು ಪಸರಿಸುತ್ತಿರುವ ಸಂದರ್ಭದಲ್ಲಿ ಏನೋ ಕೊರೋನಾ ಕಾಫಿ ಎಂಬ ಒಂದು ಸರ್ಕಾರದ ನಿಲುವೇನುಂಟು, ಸರ್ಕಾರದ ಒಂದು ಆದೇಶವುಂಟು, ಜಿಲ್ಲಾಡಳಿತ ಆದೇಶ ಉಂಟು. ಅದರ ಪ್ರಕಾರ ಇವತ್ತು ಕೊರೋನಾ ಕರ್ಫ್ಯೂ ನಡೆಯಿತು. ಆ ಸಂದರ್ಭದಲ್ಲಿ ಉಳ್ಳವರು ಮನೆಯಲ್ಲಿದ್ದು ಏನಾದರೂ ಬೇಯಿಸಿ ತಿಂತಾರೆ, ಯಾಕೆಂದರೆ ಅವರಿಗೆ ಬೇಕಾದಷ್ಟು ಇರ್ತದೆ. ಆದರೂ ಒಂದು ನಿರಾಶ್ರಿತರು, ಅಶಕ್ತರು ಅವರಿಗೆಲ್ಲ ಒಂದು ಈ ಸಂದರ್ಭದಲ್ಲಿ ಕೆಲಸವೂ ಇರುವುದಿಲ್ಲ, ಜೊತೆಯಲ್ಲಿ ಒಂದು ಸ್ವಂತ ಮನೆಯೂ ಇರುವುದಿಲ್ಲ. ಆದರೂ ಬೇರೆ ಬೇರೆ ಹಳೆಯ ಕಟ್ಟಡದ ಅಡಿಯಲ್ಲಿ ಅವರು ವಾಸ ಮಾಡಿಕೊಂಡು ಬೇರೆ ಬೇರೆ ವಲಸೆ ಬಂದು ಇಲ್ಲಿ ನೆಲೆಸಿರುತ್ತಾರೆ. ಅದರಿಂದ ಅವರಿಗೆ ಒಂದು ಮಧ್ಯಾಹ್ನದ ಆಗಿರ್ಬೋದು, ರಾತ್ರಿ ಆಗುತ್ತೆ, ಭೋಜನದ ವ್ಯವಸ್ಥೆ ಅತ್ಯಗತ್ಯ. ನಮ್ಮ ಮನುಷ್ಯನಿಗೆ ಒಂದು ಬದುಕಲಿಕ್ಕೆ ಚಿನ್ನ, ಬೆಳ್ಳಿ, ಬಂಗಾರ ಮತ್ತು ಅಗತ್ಯ ಅಲ್ಲ, ನಮಗೆ ಬೇಕಾದದ್ದು ಹೊಟ್ಟೆಗೆ ಆಹಾರ. ಅದರಿಂದ ಈ ಒಂದು ಸಂದರ್ಭವನ್ನು ಮನಗಂಡು ಕಳೆದ ವರ್ಷದ ಲಾಕ್ಡೌನ್ನಲ್ಲಿ, ದೇಶದಾದ್ಯಂತ ನಡೆದ ಲಾಕ್ಡೌನ್ನಲ್ಲಿ ಸಾಯಿ ಪರಿವಾರ ತೊಪ್ಪೂರಿನ ಒಂದು ಸಂಸ್ಥೆ ಕಳೆದ ವರ್ಷ 38 ದಿನಗಳವರೆಗೆ ದಿವಸಕ್ಕೆ 300ಕ್ಕಿಂತ ಅಧಿಕ ಮಂದಿಗೆ, ವಲಸೆ ಕಾರ್ಮಿಕರು, ನಿರಾಶ್ರಿತರು, ಅಶಕ್ತರಿಗೆ ಒಂದು ಊಟ ಅನ್ನದಾನ ಮಾಡುವಂಥ ಒಂದು ಸೇವೆಯನ್ನು ಮಾಡ್ತಾ ಬಂದಿದೆ. ಈ ವರ್ಷ ಕೂಡ ಅನಿರೀಕ್ಷಿತವಾಗಿ ಕೊರೋನಾ 2ನೇ ಅಲೆಯಲ್ಲಿ ಕೂಡ ಒಂದು ನಮ್ಮ ಲಾಕ್ಡೌನ್ ಪರಿಸ್ಥಿತಿ ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ ಕೂಡ ಕೆಲವೊಂದು ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣ ಮಾಡಿದ್ದಾರೆ. ಅದು ಉತ್ತರ ಪ್ರದೇಶದ ಬೇರೆ ಬೇರೆ ಉತ್ತರ ಭಾಗದ ಕಾರ್ಮಿಕರು. ಅದರ ಜೊತೆಯಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ, ಏಕೆಂದರೆ ಅವರಿಗೆ ಊರಿಗೆ ಹೋದರೂ ಕೂಡ ಯಾವುದೇ ವ್ಯವಸ್ಥೆಗಳಿಲ್ಲ, ಅವರು ಕೂಡ ಇಲ್ಲೇ ನೆಲೆಸಿರ್ತಾರೆ ವಲಸೆ ಕಾರ್ಮಿಕರಾಗಿ. ಉದಾಹರಣೆಗೆ ನಮ್ಮ ಸೋಮನಾಥ ದೇವಸ್ಥಾನಕ್ಕೆ ಯಾವುದು ಮಕ್ಕಳ ಆಟಿಕೆಗಳ ಒಂದು ವಸ್ತುಗಳಿರುತ್ತೆ. ಆಟಿಕೆ ಅಂದರೆ ಅದು ಟೊರಟೊರ ಇರ್ಬೋದು, ಮತ್ತು ಬೇರೆ ಬೇರೆ ಇರ್ಬೋದು, ಆಧುನಿಕತೆಯ ಒಂದು ಅದರಲ್ಲಿ ಬಂದವರು ಅವರು ಫಿಕ್ಸ್ ಮಾಡೋ ದಿವಸವೇ ಆದೇಶ ಬಂತು, ಲಾಕ್ಡೌನ್ ಇತ್ತು. ಆದ್ದರಿಂದ ಅವರು ಕೂಡ ಒಂದು 40 ಮಂದಿ ಏನೋ ಅವರಿಗೆ ಒಂದು ಊಟ ಬೇಯಿಸಲಿಕ್ಕೆ ಓಲೆ ಇಲ್ಲ, ಒಂದು ಅಡುಗೆ ಕೋಣೆ ಇಲ್ಲ, ಯಾವುದಿಲ್ಲ. ಅವರ ಜೋಪಡಿ ಪಟ್ಟಿಯಲ್ಲಿದ್ದವರು ಅವರಿಗೆ ತುಂಬ ಕಷ್ಟಕರ ಆಯಿತು. ಒಂದು ಕಡೆಯಿಂದ ಅವರು ತಂದಂಥ ಒಂದು ವಸ್ತುಗಳೇನುಂಟು ಅದು 80,000 1 ಲಕ್ಷದವರೆಗೆ ಅವರು ಬಾಡಿಗೆ ಕೊಟ್ಟಿದ್ದಾರೆ ಅವರಿಗೆ. ಆದ ಬಳಿಕ ಅವರಿಗೆ ದೇವಸ್ಥಾನದ ಊಟದಲ್ಲಿ ಅವರು 1 ವಾರ ಬ್ರಹ್ಮಕಲಶದ ಊಟದಲ್ಲಿ ಅವರೆಲ್ಲ ದಿನನಿತ್ಯ ಅವರ ಹೊಟ್ಟೆ ಒಂದು ತಣ್ಣಗೆಸಿದೆ. ಆದರೂ ನಂತರ ದಿನಗಳಲ್ಲಿ ಅವರಿಗೆ ಅಲ್ಲಿ ಆಚೆ ಹೋಗ್ಲಿಕ್ಕಲ್ಲ, ಅವರಿಗೆ ವಲಸೆ ವ್ಯಾಪಾರಸ್ಥರು. ಇನ್ನೊಂದು ಕಡೆಯಿಂದ ಒಂದು ಜಾತ್ರೆ ಮುಗಿದು ಇನ್ನೊಂದು ಜಾತ್ರೆಗೆ ವಲಸೆ ವ್ಯಾಪಾರಸ್ಥರು. ಆ ಸಂದರ್ಭದಲ್ಲಿ ಅದನ್ನೆಲ್ಲ ಮನಗಂಡು ನಮ್ಮ ಈ ವರ್ಷ ಕೂಡ ಸಾಯಿ ಪರಿವಾರ ತೊಪ್ಪೂರಿನ ಸಂಸ್ಥೆ ಅವರಿಗೂ ಕೂಡ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಬೇಕು ಎಂಬ ನೆಲೆಯಲ್ಲಿ ಸಾಯಿ ಪರಿವಾರ ಟ್ರಸ್ಟ್ ಈ ವರ್ಷ ಕೂಡ ಲಾಕ್ಡೌನು 14 ದಿನದ ಲಾಕ್ಡೌನು ಸರ್ಕಾರ ಘೋಷಣೆ ಮಾಡಿದೆ. ನಾವು ಪ್ರಾರಂಭದ ದಿನ ಬಿಟ್ಟು ಮರುದಿವಸದಿಂದ ನಾವು ಅನ್ನದಾನದ ಸೇವೆ, ಅದರ ಜೊತೆಯಲ್ಲಿ ನಮ್ಮ ಸಹೃದಯ ದಾನಿಗಳನ್ನು ನಮ್ಮ ಸಾಯಿ ಪರಿವಾರವನ್ನು ಸಂಪರ್ಕಿಸುವಾಗ ಬೇರೆ ಬೇರೆ ಅವರಿಗೆ ಯಾರು ನಿರಾಶ್ರಿತರಿಗೆ ಯಾರಿಗೆ ಆಹಾರದ ಕೊರತೆ ಉಂಟು ಅಥವಾ ಆಹಾರ ಕಿಟ್ನ ಕೊರತೆ ಅವರಿಗೆಲ್ಲ ಕೊಡಿ ಎಂಬ ನಮಗೆ ಭರವಸೆ ನೀಡುವ ಮೂಲಕ ಅವರಿಗೆ ಕೂಡ ಆಹಾರದ ಕಿಟ್ ಇನ್ನೇ ಕೂಡ ಒಂದು 2-3 ಕುಟುಂಬಕ್ಕೆ ನಾವು ಸುಮಾರು 1 ಕುಟುಂಬ 3,000 ಸಾವಿರದ ವೆಚ್ಚದಲ್ಲಿ ಆಹಾರ ಕಿಟ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಅನ್ನದಾನದ ಸೇವೆಯನ್ನು ಕೂಡ ನಾವು ಸಾಯಿ ಪರಿವಾರ ತಂಡ ಕೂಡ ಮಾಡ್ತಾ ಇದ್ದೇವೆ, ಇವತ್ತು ಕೂಡ ಮಾಡಿದ್ದೇವೆ. ಅದರ ನಿರಾಶ್ರಿತ ಅಶಕ್ತರು ಮತ್ತು ಸಹಜವಾಗಿ ನಮ್ಮ ರಸ್ತೆಯಲ್ಲಿ ಮುಖ್ಯವಾಗಿ ನಮಗೆ ಸಂಚರಿಸುವಂತೆಲ್ಲ ನಮಗೆ ವಸ್ತುಗಳನ್ನು ಸಾಗಿಸುವ ಲಾರಿ ಇರ್ಬೋದು, ಅವರಿಗೆ ಆ ಒಂದು ಡ್ರೈವರ್ಗಳೇನಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆ ಇರುವುದಿಲ್ಲ, ಯಾಕಂದರೆ ಹೋಟೆಲ್ಗಳೆಲ್ಲ ಬಂದಿರ್ತದೆ. ಅಂಥ ಒಂದು ಡ್ರೈವರ್ಗಳಿಗೆಲ್ಲ ನಿಲ್ಲಿಸಿ ಅವರಿಗೆ ಊಟ ಕೊಡುವಂಥ ವ್ಯವಸ್ಥೆ ಒಂದು ಸಾಯಿ ಪರಿವಾರ ಟ್ರಸ್ಟ್ನ ಮೂಲಕ ತೊಗೊಂಡಲ್ಲಿ ಆಗ್ತಾ ಉಂಟು. ಒಂದು
ಪುರುಷೋತ್ತಮ ಕಲ್ಲಾಪ ನಮ್ಮೆಲ್ಲ ತಂಡದ ಒಂದು ಮುಖಾಂತರ ನಮ್ಮೆಲ್ಲ ಸೇವಕರ ಮುಖಾಂತರ ನಾವು ಸಾಯಿ ಪರಿವಾರಲ್ಲಿ ಯಾರು ಅಧ್ಯಕ್ಷ ಕಾರ್ಯದರ್ಶಿ ಪ್ರಧಾನ ಯಾವುದಿಲ್ಲ, ಎಲ್ಲ ಸೇವಕರಾಗಿ ನಾವು ಇವತ್ತು ಕೆಲಸ ಮಾಡಿದ್ದೇವೆ. ಇವತ್ತಿನ ಲಾಕ್ಡೌನ್ನಲ್ಲಿ ಸತತ 7ನೇ ದಿನದ ನಾವು ಊಟದ ಅನ್ನದಾನದ ಸೇವೆಯನ್ನು ಮಾಡಿದ್ದೇವೆ. ಮುಂದೆ ಕೂಡ ನಮಗೆ ತುಂಬ ಮಂದಿ ದಾನಿಗಳು ಕೇಳ್ತಿದ್ರೆ ಏನಾದರೂ ಸೇವೆ ಮಾಡಿ ನಾವು ನಿಮಗೆ ಸಹಕಾರ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ಸಮಾಜಕ್ಕೆ ಯಾವುದೇ ಆಡಂಬರದ ಖರ್ಚಿಲ್ಲದೆ ಆಡಂಬರದ ಸಾಂಸ್ಕೃತಿಕವಾದ ಮನರಂಜನಾ ಕ್ರೀಡೆ ಅಂಥ ಕಾರ್ಯಕ್ರಮ ಮಾಡಿದೆ ಸಾಯಿ ಪರಿವಾರ. ಕೇವಲ ಆ ಅಶಕ್ತರ ಅನಾರೋಗ್ಯ ಪೀಡಿತರ ಜೊತೆಯಲ್ಲೇ ಕೆಲಸ ಮಾಡಿದೆ. ಯಾಕೆಂದರೆ ಪ್ರತಿ ತಿಂಗಳು ಕೂಡ ಇವತ್ತು ಲಾಕ್ಡೌನ್ ಇಲ್ಲದ್ರೆ ಅನ್ನದಾನ ಸೇವೆ ಜೊತೆಯಲ್ಲಿ ಪ್ರತಿ ತಿಂಗಳು ಕೂಡ ನಾವು ಒಂದು ಅನಾರೋಗ್ಯ ಪೀಡಿತ ವ್ಯಕ್ತಿಗಳಿಗೆ ಸಹಾಯಧನ ಮಾಡುವಂಥ ಒಂದು ಕಾರ್ಯ ಈ ವರ್ಷ ಏಪ್ರಿಲ್ ತಿಂಗಳೇ ಆಗಿದೆ. ಈಗ ಮೇ ತಿಂಗಳಲ್ಲಿ ಮುಂದಿನ ವಾರ ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ಒಂದು ಸಹಾಯಧನ ಮಾಡುವಂಥ ಕೆಲಸವನ್ನು ನಾವು ಸಾಯಿ ಪರಿವಾರನ ಮಾಡಿದ್ದೇವೆ. ನಮ್ಮ ಈ ಸಾಯಿ ಪರಿವಾರನ ಯಾವುದೇ ಪ್ರಸಾರದ ವಿಷಯ ಏನಿಲ್ಲ, ಸಮಾಜಕ್ಕೆ ಈ ಒಂದು ವಿಷಯ ತಿಳಿಬೇಕೆಂಬ ನೆಲೆಯಲ್ಲಿ ಮಾಧ್ಯಮದ ಮೂಲಕ ಅಂತರ್ಜಾಲದ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಯಾಕೆಂದರೆ ಇನ್ನಷ್ಟು ಇಂಥ ಸಂಘ ಸಂಸ್ಥೆಗಳು ಊರಿನಲ್ಲಿ ಹುಟ್ಟಿದರೆ ಸಮಾಜದಲ್ಲಿ ಯಾವುದೇ ಕಷ್ಟಗಳು ಬರಲಿಕ್ಕಿಲ್ಲ. ಭಾಷೆಯದೊಂದಿಗೆ ಸಾಯಿ ಪರಿವಾರ ಈ ನೆಲೆಯ ಕೆಲಸ ಮಾಡಿ. ಸಾಯಿ ಪರಿವಾರ್ ಟ್ರಸ್ಟ್ ಸದಸ್ಯರು ಶ್ರೀ ಕಿಶೋರ್ ಡಿ.ಕೆ. ಕುಂಪಲ ಸಾಯಿ ಪರಿವಾರದ ಕಾರ್ಯದ ಬಗ್ಗೆ ತಿಳಿಪಾಯಿರು. ಮಸ್ತ್ ಖುಷಿ ಈ ಸಾಯಿ ಪರಿವಾರ ಸಂಸ್ಥೆ ಕಳೆದ ವರ್ಷದಿಂದ ಮಸ್ತ್ ಸಹಾಯ ಮಾಡ್ತಾರೆ. ಈ ವರ್ಷದ ಮಸ್ತ್ ಕೂಲಿ ಕಾರ್ಮಿಕರಿಗೆ ಬಡ ಕಾರ್ಮಿಕರಿಗೆ ಹೆಚ್ಚಿನ ಅನ್ನದಾನ ಪ್ರಮಾಣ ಸಹಾಯ ಮಾಡ್ತಾರೆ. ಹೆಚ್ಚಿನ ಅನೇಕ ಮಸ್ತ್ ಅವಘಾತಂದೆ ಅನಾರೋಗ್ಯ ಪೀಡಿತರಿಗೆ ಪ್ರತಿಯೊಂದು ಏನು ಕಷ್ಟ ಬಂದು ಸಾಯಿ ಪರಿವಾರ ಬಂದರೆ ಅಕ್ಲಿಗೆ ಪ್ರತಿಯೊಂದು ಅಕ್ಲೆ ನೋವು ದೂರ ತಂದು ಪ್ರತಿಯೊಂದಿಲ್ಲ ಅಕ್ಲೆ ಹೆಚ್ಚಿನ ವ್ಯವಸ್ಥೆ ಸಾಯಿ ಪರಿವಾರ ಚಿಕ್ಕ ಎಂಕೆಲ್ಲ ಬೇಲದಾನೆ ತಗಲಿಲ್ಲ ಈ ಮಧ್ಯಾಹ್ನ ಮನಸ್ಸದ ಮೂಲ ಹೋಟೆಲ್ ದಿಕ್ಕಂತೆ ಚಿಕ್ಕ ಎಲ್ಲ ಇಲ್ಲಿ ಸಾಯಿ ಪರಿವಾರದ ಸದಸ್ಯ ಆದರೆ ಎನ್ನೆಲ್ಲ ಬೇಲದಾನೆ ತಗಲಿಗೆ ಸಾಯಿ ಪರಿವಾರದ ಮುಖಾಂತರ ಮಧ್ಯಾಹ್ನದ ಅನ್ನದಾನದ ಸೇವೆ ದಿಕ್ಕಂತೆ ನಿಜವಾದ ಮಸ್ತ್ ಖುಷಿ ಆಗುತ್ತದೆ. ಅನಾಥ ಹೆಚ್ಚಿನ ಸೇವೆ ಈ ಸಾಯಿ ಪರಿವಾರ ಅನಾಥ ಮನ್ಪಾಡೆ ಅಂಚನೆ ನೇಕ್ ಮಸ್ತ್ ನಾನೆಲ್ಲ ಕೆಲವು ದಾನ ಮಸ್ತ್ ಕೊಟ್ಟು ಮಾಡ್ತೇನೆ. ಅದಕ್ಕೆ ಪೂರ ಸಹಕಾರ ಅನಾಥ ಎಡ್ಡೆ ಬೇಲೆ ಮನ್ಪಾಡಿದೆ ಈ ಮೂಲಕ ಕೇಳುವುದು. ಉಳ್ಳಾಲ ನಗರಸಭಾ ಸದಸ್ಯರು ರಾಜೇಶ್ ಯೋಬಿ, ಪುರುಷೋತ್ತಮ್ ಕಲ್ಲಾಪು, ಸತೀಶ್ ಭಟ್ನಗರ, ಗಣೇಶ್ ಅಂಚನ್, ಸೂರ್ಯ ಕುಂಪಲ, ದೀಕ್ಷಿತ್ ಪೂಜಾರಿ, ಅರುಣ್ ಎಲ್ಯಾರ್ ಪದವ್, ಸತೀಶ್ ಚೆಂಬುಗುಡ್ಡೆ, ಸಮಿತ್ ಹರ್ಮನಗರ, ಜಿತೇಶ್ ಗಟ್ಟಿಪಿಲಾರ್, ಶಾವಿತ್ ಉಚ್ಚಿಲ್, ರಾಜೇಶ್ ಮಡಿವಾಳ, ಅಭಿಷೇಕ್, ಹಿತೇಶ್ ಉಳ್ಳಾಲ್ಬೈಲ್ ಕಾರ್ಯಕ್ರಮದ ಮುತಾಲಿಗೆಡಿದ್ದರು.